ಉಪ್ಪಿನಂಗಡಿ ರಸ್ತೆಯ ಚತುಷ್ಪಥ ಕಾಮಗಾರಿ ಸಂಬಂಧಿಸಿದಂತೆ ಜಮೀನು ಸ್ವಾಧೀನತಾ ವಿಚಾರದಲ್ಲಿ ಗೊಂದಲವಿದ್ದು ಶೀಘ್ರದಲ್ಲೇ ಎಲ್ಲ ಸಮಸ್ಯೆಯನ್ನ ನಿವಾರಣೆಯಾಗಲಿದೆ ಎಂದು ಜಿಲ್ಲಾಧಿಕಾರಿ ಡಾಕ್ಟರ್ ರಾಜೇಂದ್ರ ಕೆವಿ ಹೇಳಿದರು. ಪುತ್ತೂರಿಗೆ ಆಗಮಿಸಿ ಮಿನಿ ವಿಧಾನಸೌಧದಲ್ಲಿರುವ ಸಹಾಯಕ ಆಯುಕ್ತ ಕಚೇರಿಯಲ್ಲಿ ವಿವಿಧ ಇಲಾಖೆಗಳ ಸಂಬಂಧಿಸಿದ ಸಭೆ ನಡೆಸಿದ ಬಳಿಕ ಅವರು ಮಾತನಾಡಿದರು. ಪುತ್ತೂರು ಉಪ್ಪಿನಂಗಡಿ ರಸ್ತೆಯ ಅಗಲೀಕರಣ ಕಾಮಗಾರಿ ನಡೀತಾ ಇದ್ದು, ಇದೇ ರಸ್ತೆಯ ಪಕ್ಕದಲ್ಲಿ ಪುತ್ತೂರು ನಗರಕ್ಕೆ ಜಲಸಿರಿ ಯೋಜನೆಯಡಿ ಕುಡಿಯುವ ನೀರಿನ ಸರಬರಾಜು ಪೈಪ್ಲೈನ್ ಹಾದು ಹೋಗಿದೆ. ಇದಕ್ಕೆ ಸಂಬಂಧಿಸಿದಂತೆ 35 ಸೆಂಟ್ಸ್ ಜಮೀನು ಭೂ ಸ್ವಾಧೀನದ ವಿಚಾರದಲ್ಲಿ ಗೊಂದಲವಿದೆ. ಇದೇ ರೀತಿ ಕೊಳ್ತಿಗೆ ಗ್ರಾಮದಲ್ಲೂ 25 ಸೆಂಟ್ಸ್ ಭೂ ಸ್ವಾಧೀನ ವಿಚಾರದಲ್ಲಿ ಅಸ್ಪಷ್ಟತೆ ಇದೆ. ದರಪಟ್ಟಿ ನಿಗದಿ ಕುರಿತು ಚರ್ಚಿಸಲು ಸಭೆಯನ್ನ ನಡೆಸಲಾಗಿದೆ. ಈ ವೇಳೆ ರೈತ ಮುಖಂಡರಿಂದ ಉತ್ತಮ ಸ್ಪಂದನೆ ವ್ಯಕ್ತವಾಗಿದ್ದು, ಶೀಘ್ರದಲ್ಲೇ ಎಲ್ಲ ಸಮಸ್ಯೆ ನಿವಾರಣೆಯಾಗಲಿದೆ ಎಂದು ಜಿಲ್ಲಾಧಿಕಾರಿಗಳು ತಿಳಿಸಿದರು. ಸರ್ಕಾರದ ಸೂಚನೆಯಂತೆ ಪದವಿ ಕಾಲೇಜು ತರಗತಿಗಳು ನವೆಂಬರ್ 17ರಿಂದ ಪ್ರಾರಂಭಗೊಳ್ಳಲಿವೆ. ವಿದ್ಯಾರ್ಥಿಗಳ ಆರೋಗ್ಯ ದೃಷ್ಟಿಯಿಂದ ಎಲ್ಲಾ ವಿದ್ಯಾರ್ಥಿಗಳಿಗೆ ಕೋವಿಡ್ ಪರೀಕ್ಷೆ ಕಡ್ಡಾಯಗೊಳಿಸಲಾಗಿದೆ. ಸಾಮಾಜಿಕ ಅಂತರ ಕಾಪಾಡುವುದು, ಸ್ಯಾನಿಟೈಸರ್ ಬಳಕೆ, ಮಾಸ್ಕ್ ಬಳಕೆ ಸೇರಿದಂತೆ ನಿಯಮಾವಳಿಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವಂತೆ ಸೂಚನೆಯನ್ನ ನೀಡಲಾಗಿದೆ. ಸಹಾಯಕ ಆಯುಕ್ತ ಯತೀಶ್ ಉಳ್ಳಾಲ್, ತಹಶೀಲ್ದಾರ್ ರಮೇಶ್ ಬಾಬು, ಪೌರಾಯುಕ್ತೆ ರೂಪಾ ಶೆಟ್ಟಿ ಉಪಸ್ಥಿತರಿದ್ದರು. ನೇರವಾಗಿ ಭೂಮಿ ಖರೀದಿ ಬಗ್ಗೆ ಉಪ್ಪಿನಂಗಡಿ ಪುತ್ತೂರು ನಡುವೆ ಇರುವಂಥ ರಸ್ತೆ ಅಗಲೀಕರಣದೊಳಗಡೆ ಆ ಒಂದು ವರ್ಕನ್ನು ಮಾಡೋದಕ್ಕೆ ಬಿಟ್ಟಿರಲಿಲ್ಲ. ಅದು 2-3 ವರ್ಷಗಳಿಂದ ಪೆಂಡಿಂಗ್ ಇತ್ತು. ಅದು ದರ ನಿಗದಿ. ಅದನ್ನು ದರ ನಿಗದಿ ಮಾಡೋದಕ್ಕೆ ಸಬ್ ರಿಜಿಸ್ಟ್ರಾರ್ ಮೆಂಬರ್ ಇರ್ತಾರೆ, ಪಂಚಾಯತಿಯವರು ಇರ್ತಾರೆ, ಫಾರೆಸ್ಟ್ ಅವರು ಇರ್ತಾರೆ, ಹಾರ್ಟಿಕಲ್ಚರ್ ಅಗ್ರಿಕಲ್ಚರ್ ಅವರು ಇರ್ತಾರೆ. ಅದು ಸ್ಟ್ಯಾಟಿಸ್ಟಿಕಲ್ ಡೀಟೇಲ್ನ ತೊಗೊತೀವಿ. ಅದರಲ್ಲಿ ಹೈಯೆಸ್ಟ್ ಟ್ರಾನ್ಸಾಕ್ಷನ್ ಆಗಿರುವಂಥ ಇದ್ರ ಮೇಲೆ ಪ್ರತಿ ಸೆಂಟಿಗೆ ದರವನ್ನು ಫಿಕ್ಸ್ ಮಾಡ್ತೀವಿ. ಗುಣಾಂಕದ ಪ್ರಕಾರ ಮಲ್ಟಿಪ್ಲೈ ಮಾಡ್ತೀವಿ. ಜೊತೆಗೆ ಅದು 100%. ಯೂಶಲಿ ಏನಾಗಿರುತ್ತೆ, ಯಾವುದೇ ಒಂದು ಸಬ್ ರಿಜಿಸ್ಟರ್ ವ್ಯಾಲ್ಯೂ ಅಂಡರ್ ವ್ಯಾಲ್ಯೂ ಆಗಿ ರಿಜಿಸ್ಟರ್ ಮಾಡ್ತಾ ಇರ್ತಾರೆ. ಗೈಡೆನ್ಸ್ ವ್ಯಾಲ್ಯೂಗಿಂತ ಜಾಸ್ತಿ, ಮಾರ್ಕೆಟ್ ವ್ಯಾಲ್ಯೂಗಿಂತ ಕಡಿಮೆ ರಿಜಿಸ್ಟರ್ ಮಾಡ್ತಾ ಇರ್ತಾರೆ ಸರ್ಕಾರ. ಹಾಗಾಗಿ 2 ಸಲ, ಒಂದು ಸಲ ರೂರಲ್ ಏರಿಯಾದ ಇದ್ದರೆ ಡಬಲ್ ಕೊಡ್ತೀವಿ, ಅದ್ರದ್ದು 100%ಅನ್ನು ಸೋಲೇಷಿಯಮ್ ಆಗಿ ಕೊಡ್ತೀವಿ. ನಮಗೆ ಹಾಗಾಗಿ ಏನನ್ಸುತ್ತೆ, ಜಾಸ್ತಿ ಅನ್ಸುತ್ತೆ. ಆದರೆ ಕಡಿಮೆ ಕೊಡೋದಕ್ಕೆ ನಮಗೇನು ಗೈಡ್ಲೈನ್ಸ್ ಇಲ್ಲ. ಈಗ ನಾನು 3 ಕೋಟಿ ಜಾಸ್ತಿ ಆಗ್ಬೋದು, 1 ಕೋಟಿ ಒಪ್ಪಿಸಿ, ಆದರೆ ಅದನ್ನು ನಾವು ದರ ನಿಗದಿ ಮಾಡಿದ್ರ ಮೇಲೆ 1 ತಿಂಗಳ ಕಾಲ ಆಕ್ಷೇಪಣೆ ಕರೆಯೋದಕ್ಕೆ ಇರುತ್ತೆ. ಅದನ್ನು ಆಕ್ಷೇಪಣೆ ಕೊಡುವಂಥವ್ರು ಕೊಡ್ಬೋದು, ಆದರೆ ಸೂಕ್ತ. ಇಲ್ಲ ಸರ್ 3 ಕೋಟಿ ಜಾಸ್ತಿ ಆಯಿತು, ಕಡಿಮೆ ಯಾವುದು ಕೊಡೋದಕ್ಕಾಗುತ್ತಾ, ಏನು ಮಾನದಂಡ, ಅದನ್ನು ನಮಗೆ ಸಜೆಸ್ಟ್ ಮಾಡಬೇಕು. ಓಕೆ, ಅದನ್ನು ಒಂದು ಮಾಡಿ ನಿಯರ್ಲಿ 35 ಸೆಂಟ್ಸ್, ಒಂದು ಕೊಡಂಬಾಳ ವಿಲೇಜು ಮತ್ತು ಕೊಳ್ತಿಗೆ, ಕೋಡಿಂಬಾಳ, ಅದ್ರದ್ದು ದರ ನಿಗದಿ. ಅದು ರೈತ ಮುಖಂಡರು ಮತ್ತು ರೈತರು ಕೂಡ ಬಂದಿದ್ರು. ನನಗೆ ಭಾಳ ಖುಷಿಯಾಗಿದ್ದೇನು ಅಂದರೆ ಅವರು ಕೂಡ ಒಪ್ಕೊಂಡು ಹ್ಯಾಪಿಯಾಗಿ ಕೊಟ್ಟಿದ್ದಾರೆ. ಈಗ ಕ್ಲಿಯರ್ ಆಗುತ್ತೆ. ಇನ್ನು ನೆಕ್ಸ್ಟ್ 1 ತಿಂಗಳಲ್ಲೇ ಪುತ್ತೂರಿಗೆ ಕುಡಿಯೋ ನೀರಿನ ಪೈಪ್ಲೈನನ್ನು ಹಾಕೋದಕ್ಕೆ ನಾವು ಅವಕಾಶ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಉಪ್ಪಿನಂಗಡಿಯಿಂದ ಬಂದು ಅದು ನಡುವೆ ಒಂದು ಸ್ಟ್ರೆಚ್ಚಲ್ಲಿ ಮಾತ್ರ ಅವರು ಹಾಕೋಕ್ಕೆ ಬಿಡದೇ ಇರೋದ್ರಿಂದ ಅದು ಪ್ರಾಜೆಕ್ಟ್ ಕಂಪ್ಲೀಟ್ ಆಗಿದೆ. ಅದು ಕಾಲೇಜ್ಗಳು ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಸಂಬಂಧಪಟ್ಟಾಗೆ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನಮ್ಮ ಅಪರ ಜಿಲ್ಲಾಧಿಕಾರಿಗಳು ಇವತ್ತು ಮೀಟಿಂಗ್ ಮಾಡ್ತಾ ಇದ್ದಾರೆ. ನಾವು ಎಲ್ಲ ಕಾಲೇಜ್ನವ್ರಿಗೂ ಡೈರೆಕ್ಷನ್ಸ್ ಹೇಳ್ತೀವಿ. ಸ್ಟೂಡೆಂಟ್ಸ್ಗಳ ಆರೋಗ್ಯ ಭಾಳ ಇಂಪಾರ್ಟೆಂಟು. ಮಾಸ್ಕು, ಸ್ಯಾನಿಟೈಸೇಷನ್ನು ಮತ್ತು ಈ ಸೋಷಿಯಲ್ ಡಿಸ್ಟೆನ್ಸಿಂಗನ್ನು ಸ್ಟ್ರಿಕ್ಟಾಗಿ ಮಾಡ್ತಾ ರೆಗ್ಯುಲರ್ ಆಗಿ ಅವರ ಸ್ಟೂಡೆಂಟ್ಸ್ಗಳ ಚೆಕಪ್ಪನ್ನು ಮಾಡಿಸ್ಬೇಕು. ಮತ್ತು ರೆಗ್ಯುಲರ್ ಆಗಿ ಟೆಸ್ಟಿಂಗನ್ನು ಕೂಡ ಮಾಡಿಸ್ಕೊಳ್ಳೋವಂಥ ಕಂಡೀಷನ್ ಹಾಕಿ ಅವರಿಗೆ ಒಂದು ಫೆಸಿಲಿಟೇಟ್ ಮಾಡಿ